ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸುವರ್ಣ ಸಂಭ್ರಮ ಕೈಪಿಡಿನು ಅಂಗರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಬೆಂಗಳೂರದ ವಾರ್ತಾಭವನಡು ಬಿಡುಗಡೆ ಮಲ್ತೇರು. ಬಂಗಾರ ಪರ್ಬದಲ್ಲಿ ಇಸಿದು ಪಾಲ್ದೆತು ನೆರೆ ಮುಖ್ಯಮಂತ್ರಿಯರಿಗೆ ಸಂಘದ ನಾಯಕರು ಹೇಳಿಕೆ ಕೊಡ್ತಾರೆ. ಕನ್ನಡ ಪತ್ರಿಕಾ ದಿನಾಚರಣೆದ ದಿನ ಜುಲೈ 1 ಅಂಗರೆ ಬೆಂಗಳೂರದ ವಾರ್ತಾಭವನಡು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸುವರ್ಣ ಸಂಭ್ರಮ ಕೈಪಿಡಿ ಬಿಡುಗಡೆ ಮಲ್ತದು ಎಡ್ಡೆಪ್ಪು ಬೈಕೇರು. ಒಂದೇ ಪೊರ್ತುಡು ಸಂಘದ ಪದಾಧಿಕಾರಿಗಳು ಮುಖ್ಯಮಂತ್ರಿಯರಿಗೆ ಸಂಘದ ಬಂಗಾರ ಪರ್ಬದ ಏಳಿಕೆ ಕುರಿತು ಬರೋಡು ಕಾರ್ಯಕ್ರಮ ಪೊರ್ಲು ಮಲ್ತು ಕೊರಡೊಂದು ಕೇಂಡುಂಡೇರು. ಮುಖ್ಯಮಂತ್ರಿಡಿನ ಮಾಧ್ಯಮ ಸಲಹೆಗಾರರು KV ಪ್ರಭಾಕರ್, ಕರ್ನಾಟಕ ಮಾಧ್ಯಮ ಅಕಾಡೆಮಿ ಗುರ್ಕಾರ್ದಿ ಆಯುಷ ಖಾನಂ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಗುರ್ಕಾರ್ಯರು ಶಿವಾನಂದ ತಗಡೂರು, ಪ್ರಧಾನ ಕಾರ್ಯಂತ್ರಿ ಲೋಕೇಶ GC, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಗುರ್ಕಾರ್ಯರು ಶ್ರೀನಿವಾಸ ನಾಯಕ್ ಇಂದಾಜೆ, ಒತ್ತು ಗುರ್ಕಾರ್ಯರು ಭಾಸ್ಕರ್ ರೈ ಕಟ್ಟ, ಪಣವದ ಗುರ್ಕಾರ್ಯರು ಪುಷ್ಪರಾಜ್ BN, ಕಾರ್ಯಕಾರಿ ಸಮಿತಿ ಸದಸ್ಯರು ರಾಜೇಶ್ ದಡ್ಡಂಗಡಿ, ಸಂಘದ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರು ಸೋಮಶೇಖರ ಗಾಂಧಿ ಇಪ್ಪೊರ್ತುಡಿತ್ತೇರು. ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಶ್ರೀಕೃಷ್ಣ ಮಠಕ್ಕೂ ಬತ್ತಿರನ ಸಮಾಜಗೂ ಎಡ್ಡೆ ಸಂದೇಶ ಪೋಪುನೊಂದು ಪರ್ಯಾಯ ಪುತ್ತಿಗೆ ಮಠಾಧೀಶರು ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಪಂತೇರು. KPCC ಸೌಹಾರ್ದ ಕೂಟ ಒಡಿಪು ಸಿರಿಕೃಷ್ಣ ಮಠಕ್ಕೂ ಬತ್ತು ಪೋಯಿ ಬೊಕ್ಕ ಸ್ವಾಮೀಜಿ ಪಾತಿರದ ಮಾಹಿತಿ ಕೊಡ್ತೇರು. ಒಡಿಪು ಸಿರಿಕೃಷ್ಣ ಮಠಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿದ ಸೌಹಾರ್ದ ಕೂಟ ಬತ್ತದಿತ್ತಂಡು. ಶ್ರೀಕೃಷ್ಣ ಮುಖ್ಯ ಪ್ರಾಣ ದೇವರಿಗೆ ಕೈ ಮುಗಿದು ಪರ್ಯಾಯ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯರಿಗೆ ಮರ್ಯಾದೆ ಅರ್ಪಣೆ ಮಲ್ತೇರು. ಒಂದೇ ಪೊರ್ತುಡು ಸ್ವಾಮೀಜಿ ಕೂಟದಗಳಿಗೆ ಮೆಚ್ಚುಗೆ ತೆರಿಪಾದು ಗೀತಾ ಮಂದಿರಡು ಕೂಟದ ಸದಸ್ಯರಡ ಕರಾವಳಿಡು ಸೌಹಾರ್ದ ಮೂಡವನ ಬಗೆಟ್ ದಿಂಜ ಪೊರ್ತು ಪಾತ್ರಕತೆ ನಡಪಾಯರು. ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಕೂಟದಕ್ಲೆ ಕೆಲವು ಸಲಹೆಲಿನ ಕೊರಿಯರು. ಪಾತ್ರಕತೆ ಹಿಡಿದು ಬೊಕ್ಕ ಪುತ್ತಿಗೆ ಸ್ವಾಮೀಜಿ ಮಾಹಿತಿ ಕೊಡ್ದು ಶಾಂತಿ ಸೌಹಾರ್ದತೆ ತಾಪನೆಗೆ ವಾಕ್ರಮ ದೆತನೊಲಿಯಿಂದ ಚರ್ಚೆ ಮಲ್ತದ ತಾನು ಅಭಿಪ್ರಾಯಗಳನ್ನು ತೆರಿಪಾದೆ ಸಮಾಜಡು ಸುಳ್ಳು ಮಾಹಿತಿ ಕೊರ್ದು ತಪ್ಪು ನಡಪುನಂಚ ಆಯರ ಬಲ್ಲಿಯಿಂದ ಪಂಡೇರು. ಕೋಮು ವಿಚಾರದ ಸಂಗತಿಲೆಗೆ ಬೇತನೇ ನ್ಯಾಯ ವಿಚಾರಣೆ ಅವಳು ಬೇಗ ನ್ಯಾಯ ತಿಕ್ಕಂಡ ಇಂಚಿನ ಸಂಗತಿ ನಡಪುಜಿ ಮಾತೆರೆಲ್ನ ಸಮಾನವಾತು ಓಡು ರಾಜಕೀಯಡು ಧರ್ಮದ ವಿಚಾರ ಬರೀರಬಲ್ಲಿ ಧರ್ಮೋಡು ರಾಜಕೀಯ ಕೈ ಉಪ್ಪೆರಬಲ್ಲಿ ಮಾತೆರ್ಲ ಸೇರ್ದು ಪಾತರಕತೆ ಮಲ್ತಂಡ ಸೌಹಾರ್ದ ವಾತಾವರಣ ಉಂಡಾಪುನೊಂದು ಸ್ವಾಮೀಜಿ ಪಂಡಿರು. ಅಷ್ಟಮಿ ಕಾರ್ಯಕ್ರಮಕ್ಕೂ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗಲೇ ಇದೆ. ಆರ್ ಶ್ರೀಕೃಷ್ಣ ಮಠಕ್ಕೂ ಬತ್ತೆಂಡ ಸಮಾಜಗೂ ಎಡ್ಡೆ ಸಂದೇಶ ಪೋಪುಂಡು ಆರ್ ಬರ್ಪೆ ಪಂತೇರು ನನ್ನ ನಿಘಂಟ ಆವಡಾತೆಂದು ಪರ್ಯಾಯ ಮಠಾಧೀಶರು ಪಂಡೇರು. AICC ಪ್ರಧಾನ ಕಾರ್ಯಂತ್ರಿ ಡಾಕ್ಟರ್ ನಾಸಿರ್ ಹುಸೇನ್ ದುಂಬಾಳ್ತದ ಕೂಟುಡು KPCC ನಾಯಕರು ಡಾಕ್ಟರ್ ಮಂಜುನಾಥ ಭಂಡಾರಿ, VR ಸುದರ್ಶನ್, NA ಹ್ಯಾರಿಸ್, ಕಿಮ್ಮನೆ ರತ್ನಾಕರ್, ಜಯಪ್ರಕಾಶ್ ಹೆಗ್ಡೆ, ಪ್ರಸಾದ್ ರಾಜ್ ಕಾಂಚನ್, MA ಗಫೂರ್ ಪಾಲ್ದೆತೊಂಡಿರು. ಜನರನ್ನು ತಪ್ಪು ಮಾಹಿತಿ ಕೊಡೋದು ಇದು ಬಹಳ ಮುಖ್ಯವಾದಂತಹ ಕಾರಣವಾಗಿದೆ. ಇದನ್ನು ಯಾವ ರೀತಿ ನಾವು ತಡೆಯಬೇಕು ಎಂಬುದನ್ನು ವಿಚಾರ ಮಾಡಬೇಕು. ಆಮೇಲೆ ಇಂಥ ಘಟನೆಗಳು ನಡೆದಾಗ ಯಾವಾಗಲೂ ತೀರ್ಮಾನ ಬರುತ್ತೆ, ಆವಾಗ ಘಟನೆ ಮರೆತು ಹೋಗಿರ್ತಾರೆ. ಇಂತಹ ಘಟನೆಗಳಿಗೋಸ್ಕರ ಪ್ರತ್ಯೇಕವಾದಂತಹ ನ್ಯಾಯ ವ್ಯವಸ್ಥೆಯನ್ನು ಮಾಡಿದರೆ, ಶೀಘ್ರ ನ್ಯಾಯ ದೊರಕುವಂತೆ ಮಾಡಿದರೆ ಆವಾಗ ಘಟನೆಗಳು ಮರುಕಳಿಸುವುದು ನಿಲ್ಲಬಹುದು. ಅದೇ ರೀತಿ ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣತಕ್ಕಂತಹ ಎಲ್ಲ ಧರ್ಮದವರನ್ನು ಕೂಡ ಸಮಾನವಾಗಿ ಕಾಣತಕ್ಕಂತಹ ಒಂದು ಪ್ರವೃತ್ತಿಯನ್ನು ಮಾಡಬೇಕು. ಮತ್ತು ರಾಜಕೀಯ ಮತ್ತು ಧರ್ಮ ಅದು ಪ್ರತ್ಯೇಕವಾಗಿ ಧಾರ್ಮಿಕ ವಿಚಾರಗಳಲ್ಲಿ ರಾಜಕೀಯ ಹಸ್ತಕ್ಷೇಪಗಳು. ಅದೇ ರೀತಿ ರಾಜಕೀಯದಲ್ಲಿ ಕೂಡ ಅನಗತ್ಯವಾಗಿ ಧಾರ್ಮಿಕವಾದಂತಹ ಹಸ್ತಕ್ಷೇಪಗಳು ಕೂಡ ನಡೆಯಬಾರದು. ಇದಕ್ಕೆ ಸರಿಯಾದಂತಹ ಒಂದು ವ್ಯವಸ್ಥೆ ಬೇಕು ಎಂಬುದನ್ನು ಕೂಡ ಪ್ರತಿಪಾದನೆ ಮಾಡಿದೆವು. ಒಟ್ಟಿಗೆ ಎಲ್ಲರೂ ಸೇರಿ ಸಂವಾದವನ್ನು ಮಾಡಿದಾಗ ಪರಸ್ಪರ ಒಂದು ಮಾತುಕತೆ, ಅದೇ ರೀತಿ ಪರಸ್ಪರ ಸಂಬಂಧಗಳನ್ನು ಸಂಪರ್ಕಗಳನ್ನು ಇಟ್ಟುಕೊಂಡಾಗ ಇದನ್ನು ತಡೆಯಲಿಕ್ಕೆ ಸಾಧ್ಯವಾಗುತ್ತದೆ. ವೈದ್ಯರು ಮುಖ್ಯಮಂತ್ರಿ ಆವೋಲಿಂದ ಪನ್ಪಣಿ ತೋಜಾದ ಕೊರ್ನ ಸಾಧಕರು ಡಾಕ್ಟರ್ BC ರಾಯಿಂದ ಡಾಕ್ಟರ್ M ಶಾಂತರಾಮ ಶೆಟ್ಟಿ ಪಂತೇರು. ದೇರ್ಲಕಟ್ಟಿದ ನಿಟ್ಟೆ ವಿಶ್ವವಿದ್ಯಾನಿಲಯ ಜಸ್ಟಿಸ್ KS ಹೆಗ್ಡೆ ಆಸ್ಪತ್ರೆ ಬೊಕ KS ಹೆಗ್ಡೆ ಮೆಡಿಕಲ್ ಅಕಾಡೆಮಿದ ಒಟ್ಟು ಸೇರಿಗೆಡು ನಡತ್ನ ವೈದ್ಯರ್ನ ದಿನಾಚರಣೆ ಆರು ಗುರ್ಕಾರ್ಮೆ ವಹಿಸಿದ ಪಾತೇರಿಯರು. ದೇರ್ಲಕಟ್ಟಿದ ನಿಟ್ಟೆ ವಿಶ್ವವಿದ್ಯಾನಿಲಯದ ಜಸ್ಟಿಸ್ KS ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆ ಬೊಕ KS ಹೆಗ್ಡೆ ಮೆಡಿಕಲ್ ಅಕಾಡೆಮಿದ ನಿಲೆಟು ಡಾಕ್ಟರ್ BC ರಾಯ್ ಜನ್ಮದಿನತ್ತ ಲೆಕ್ಕೊಡು ವೈದ್ಯರ್ನ ದಿನಾಚರಣೆ ಅಟಣೆ ಆದಿತ್ತನು. ಕ್ಷೇಮದ ಡೀನ್ ಡಾಕ್ಟರ್ ಸಂದೀಪ್ ರೈ ಮಾತೆರೆಲ್ಲ ಇದುಕೊಂಡಿರು. ನಿಟ್ಟೆ ವಿಶ್ವವಿದ್ಯಾನಿಲಯದ ಶೈಕ್ಷಣಿಕ ಜತೆ ಕುಲಾಧಿಪತಿ ಡಾಕ್ಟರ್ M ಶಾಂತರಾಮ ಶೆಟ್ಟಿ ಗುರ್ಕಾರ್ಮೆಡ್ ನಡತ್ನಲಿಸಿಡು. ಹಿರಿಯ ಕುಟುಂಬ ವೈದ್ಯರಾಯನ ಡಾಕ್ಟರ್ M ನೀಲಯ್ಯ ಗಂಜಿಮಠ, ಡಾಕ್ಟರ್ ರಾಮಚಂದ್ರ ಐತಾಳ ಹೆಬ್ರಿ, ಸಾಗರದ ಡಾಕ್ಟರ್ ರಾಮಚಂದ್ರ K ಭಾಗವತ್ ಬೊಕ ಕ್ಷೇಮದ ದುಂಬುದ ಜೋಕ್ಲಿನ ತಜ್ಞರು ಡಾಕ್ಟರ್ ವಿಜಯ ಶೆಣೇರಿಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. ಡಾಕ್ಟರ್ ವಿಜಯ ಶೆಣೆ ಸಮ್ಮಾನದ ಮರ್ಯಾದೆಗೆ ಸೊಲ್ಮೆ ಸಂದಾದ ಪಾತೇರಿಯರು. ಡಾಕ್ಟರ್ M ಶಾಂತರಾಮ ಶೆಟ್ಟಿ ಗುರ್ಕಾರ್ಮೆದ ಭಾಷಣ ಮಲ್ತದೆ.
ಲೋಕದ ಬೇತೆ ಬೇತೆ ಭಾಗಗಳು ಅವ್ವವು ದೇಶದ ಪುದರ್ ಪೊಯಿ ಡಾಕ್ಟ್ರಿನ ಪುದರ್ಡ್ ವೈದ್ಯರ್ನ ದಿನ ಆಚರಣೆ ಮಲ್ಪುವೆರು. ಭಾರತಡು ಜುಲೈ 1 ಡಾಕ್ಟರ್ ಬಿ.ಸಿ. ರಾಯ್ ಜನ್ಮದಿನನು ವೈದ್ಯರ್ನ ದಿನಾಚರಣೆ ಮಲ್ತುನುಂಡು. ಮಾತ ಕ್ಷೇತ್ರೊಡೆಡು ಪುದರ್ ಪೊಯ್ನ ಆರು ವೈದ್ಯರು ಮುಖ್ಯಮಂತ್ರಿ ಆವುಲಿಂದು ತೋಜಾದು ಕೊರನ ಸಾಧಕರೆಂದು ಪಂಡೇರು. ಒತ್ತು ಕುಲಪತಿ ಪ್ರೊಫೆಸರ್ ಎಂ.ಎಸ್. ಮೂಡಿತಾಯ, ರಿಜಿಸ್ಟ್ರಾರ್ ಡಾಕ್ಟರ್ ಹರ್ಷ ಹಾಲಹಳ್ಳಿ, ವೈಸ್ ಡೀನ್ ಡಾಕ್ಟರ್ ಸುಕನ್ಯಾ ಶೆಟ್ಟಿ, ವೈದ್ಯಕೀಯ ಮುಖ್ಯಸ್ಥರು ಡಾಕ್ಟರ್ ಸುಮಲತಾ ಆರ್ ಶೆಟ್ಟಿ, ಜೋಕ್ಲಿನ ತಜ್ಞರು ಡಾಕ್ಟರ್ ಸುಮಂತ್ ಬುಳ್ಳಿಪಾಡಿ, ಡಾಕ್ಟರ್ ಗಿರಿಧರ, ಡಾಕ್ಟರ್ ಚರಿತ್ ಶೆಟ್ಟಿ ಪಾಲ್ದೊಂಡಿರು. ಡಾಕ್ಟರ್ ಸಿದ್ಧಾರ್ಥ ಶೆಟ್ಟಿ ಕಾರ್ಯಕ್ರಮ ಸುಧಾರ್ಥ ಕುರಿಯರು. Doctors' Day is conducted in very few countries of the world, and India is one of them. United Kingdom, as I know, it does not have a Doctors' Day as such, but they really felicitate doctors or give special commendation by the NHS for the doctors' work. Whereas the United States has a Doctors' Day on the 30th of October, and we commemorate and celebrate the Doctors' Day on the 1st of July in the whole country. I've heard that he used to finish all his duties, government duties as Chief Minister, and run a clinic for poor patients. Whatever thy hands findeth to do it with thy might. This was a line which he had read during his medical days, and it was etched in his mind forever. So let us salute Dr. B.C. Roy today and see that we follow at least, if not, some of his ideals. 1997 ಇಡೆಮುಟ್ಟಲ ನಮ್ಮ ಕುಡ್ಲ ಬೊಕ್ಕ ಜೊತೆ ಸಂಸ್ಥೆಲೆಗ್ ಎಸ್ ನಾಯಕ್ ಮಾರ್ಗದರ್ಶನ ಕೊರೊಂದುಲ್ಲಿருந்து ನಮ್ಮ ಕುಡ್ಲ ಚಾನಲ್ ನಿರ್ದೇಶಕರು ಲೀಲಾಕ್ಷ ಬಿಕರ್ಕೆರ ಪಂತೆರ್ ಕುಡ್ಲದ ಲೆಕ್ಕ ಪರಿಶೋಧಕರು ಎಸ್ ನಾಯಕರ್ನ ಕಾರ್ಯಾಲಯಡು 77ನೇ ವರ್ಷದ ಲೆಕ್ಕ ಪರಿಶೋಧಕರ್ನ ದಿನಾಚರಣೆ ಪಾಲ್ದಿತೊಂದು ಆರು ಪಾತೇರಿರು. ಮಲ್ಲಪುದರ್ಪಾಡಿನ ಲೆಕ್ಕ ಪರಿಶೋಧಕರು ಎಸ್ ನಾಯಕರ್ನ ಕುಡ್ಲದ ಕಾರ್ಯಾಲಯಡು 77ನೇ ವರ್ಷದ ಲೆಕ್ಕ ಪರಿಶೋಧಕರ್ನ ದಿನಾಚರಣೆ ಬೊಕ್ಕ ಎಸ್ ನಾಯಕರ್ನ ಸಿಎ ಪ್ರಾಕ್ಟೀಸ್ದ 37ನೇ ವರ್ಷಾಚರಣೆದ ಲೇಸ್ ಜುಲೈ 1 ನಡೆತದೆ. ಜಿ ಮುರಳೀಧರ ಶೆಣೆಯರ್ನ ಪ್ರಾರ್ಥನೆದ ಒಟ್ಟಿಗೂ ಕಾರ್ಯಕ್ರಮ ಶುರುವಾಂಡು. ಕೆನರಾ ಬ್ಯಾಂಕ್ದ ದುಂಬುದ ಜನರಲ್ ಮ್ಯಾನೇಜರ್ ಕೆ.ಎಸ್. ಬಾಲಚಂದ್ರರಾವ್, ಮಸ್ಕತ್ ಸಿಬಿಎಫ್ಎಸ್ ನಿರ್ದೇಶಕರು ಡಾಕ್ಟರ್ ರಾಜೇಶ್ ನಾಯಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಡಿಜಿಎಂ ಬೊಕ್ಕ ಪ್ರಾದೇಶಿಕ ಮುಖ್ಯಸ್ಥರು ಸುನೀಲ್ ಪಾಟೀಲ್, ಇನ್ಲ್ಯಾಂಡ್ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಆಡಳಿತ ನಿರ್ದೇಶಕರು ಸಿರಾಜ್ ಅಹಮದ್, ಕೆನರಾ ರೆಬಕೋ ಮ್ಯೂಚುವಲ್ ಫಂಡ್ ಒತ್ತು ಗುರ್ಕಾರ್ಯರು ಮುರಳೀಧರ ಜಿ ಶೆಣೈ, ನಮ್ಮ ಕುಡ್ಲ ಚಾನಲ್ ನಿರ್ದೇಶಕರು ಲೀಲಾಕ್ಷ ಬಿಕರ್ಕೆರ ಮಲ್ಲಬಿ ನೆರಾದ್ ಪಾಲ್ದೊಂಡಿರು. ಎಸ್ ನಾಯಕ್ ಆ್ಯಂಡ್ ಅಸೋಸಿಯೇಟ್ಸ್ದ ಹಿರಿಯ ಪಾಲ್ದಾರರು ಎಸ್ ನಾಯಕ್ ಎದುಕೊಂದು ಪಾತಿರ್ದು. ಜುಲೈ 1 ಲೆಕ್ಕ ಪರಿಶೋಧಕರ್ನ ದಿನಾಚರಣೆ, ಪತ್ರಿಕಾ ದಿನಾಚರಣೆ, GST ದಿನಾಚರಣೆ, SBI ದಿನಾಚರಣೆ, ಕೆನರಾ ಬ್ಯಾಂಕ್ ತಾಪನಾ ದಿನಾಚರಣೆ ಇಂಚ ಆಜಿ ದಿನಾಚರಣೆ ನಡಪವೊಂದುಂಡು ಪಂಡಿರು. ಒವ್ವೇ ಬೇಲೆಡು ನೈತಿಕತೆ ಬೊಕ್ಕ ಪ್ರಾಮಾಣಿಕತೆ ಅಗತ್ಯ, ಐಡ್ದು ಜನಕ್ಲಿನ ವಿಶ್ವಾಸ ಪಡೆದು ಐನು ಒರಿಪವೊಂದು ಪೋಲಿಂದು ಎಸ್ ನಾಯಕ್ ಪಂಡಿರು. ಡಾಕ್ಟರ್ ರಾಜೇಶ್ ನಾಯಕ್ ಪಾತಿರ್ದು ಒವ್ವೇ ಸಂಸ್ಥೆದ ಪಣವು ಸ್ಥಿತಿಗತಿ ಸರಿಯಾದ ತೂವೊನ್ನಿಟ್ಟು ಲೆಕ್ಕ ಪರಿಶೋಧಕರು ಮಹತ್ವದ ಪಾಲು ವಹಿಸುವರೆಂದು ಪಂಡಿರು. ಸಿರಾಜ್ ಅಹಮದ್ ಪಾತಿರ್ದು ಲೆಕ್ಕ ಪರಿಶೋಧಕರು ಆರ್ಥಿಕ ಶಿಸ್ತು ಬೊಕ್ಕ ಸ್ಥಿರವಾದುಪ್ಪುನೆಕ್ ಕಾಪುನಕ್ಲು ಆದು ಕಾರ್ಯ ಮಲ್ತೊಂದುಲ್ಲೆರು. ಎಸ್ ನಾಯಕರಿಡ್ದು ತಾನು ಮಾರ್ಗದರ್ಶನ ಪಡೆಯೊಂದು ಬೈದೆಂದು ಪಂಡಿರು. ನಮ್ಮ ಕುಡ್ಲದ ಲೀಲಾಕ್ಷ ಬಿಕರ್ಕೆರ ಪಾತಿರ್ದು 1997 ನಮ್ಮ ಕುಡ್ಲ ಬೊಕ್ಕ ಜತೆ ಸಂಸ್ಥೆಲೆಗ್ ಎಸ್ ನಾಯಕ್ ಮಾರ್ಗದರ್ಶನ ಕೊರೊಂದುಲ್ಲೆರು. ಪಣವು ಕಾಸ್ತು ಒನ್ನ ಬೊಕ್ಕ ಪಾಡುನೆಕ್ ಸಂಬಂಧಪಟ್ಟದು ಬಿಸ್ನೆಸ್ ಟಾನಿಕ್ ಪನ್ಪುಣ ಕಾರ್ಯಕ್ರಮನು ನಮ್ಮ ಕುಡ್ಲ ಚಾನೆಲ್ ನಡಪವೊಂದುಲ್ಲೆರು. ಅರಗೆ ಡೆಪ್ ಬಯಕು ಎಂದು ಪಂಡೇರು. ಎಸ್ ನಾಯಕ್ ಸಂಸ್ಥೆಗ್ ದಿಂಜ ಕಾಲೊಡ್ದು ಸಾಕಾರ ಬೊಕ್ಕ ಬೆರಿಸಾಯ ಕೊರೊಂದುಪ್ಪುನ ಚಾರ್ಟರ್ಡ್ ಅಕೌಂಟೆಂಟ್ ಲೈನ ಸಂತೋಷ್ ಪ್ರಭು, ಸುಮನ್ ಶೆಟ್ಟಿ, ಎಸ್ ನಾಯಕ್ ಆ್ಯಂಡ್ ಅಸೋಸಿಯೇಟ್ಸ್ ಕಾರ್ಯಾಲಯದ ಮ್ಯಾನೇಜರ್ ರೀಮಾ ಡಿಸೋಜಾ ಮುಕ್ಲಿಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. ಲೆಕ್ಕ ಪರಿಶೋಧಕರ್ನ ದಿನಾಚರಣೆದ ಲೆಕ್ಕಡು GSB ಹಿತರಕ್ಷಣಾ ವೇದಿಕೆದ ವಿದ್ಯಾರ್ಥಿ ವೇತನ ನಿಧಿಗೆ ಎಸ್ ನಾಯಕ್ ದೇಣಿಗೆ ಕೈಪಗತ್ತೇರು. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಕೆನರಾ ಬ್ಯಾಂಕ್, SBI ಬೊಕ್ಕ SVC ಬ್ಯಾಂಕ್ ಅಧಿಕಾರಿಗಳು ಬಿನ್ನೆರಾದ ಪಾಲ್ದೊಂಡಿರು. ಮಾನಸರಾವ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. Today it is a CA Day, Doctors Day, Karnataka Press Day, GST Day, SBI Day and Canara Bank Founding Day also. All 6 days are on the same day. So it is a very auspicious day. That's why I deem fit to celebrate our 37 years of practice today in my office in a close. It gives me immense pleasure being a chartered accountant. Even though I did my law also. So soon after my completion of CA and law, I went to an astrologer. Then I showed in my horoscope. My mother also told me, show.
Then when I showed, he told, you will be more successful as an advocate rather than chartered accountant, they told. Then still I choose to become a chartered accountant. Then somebody asked, when astrologer told like that, then why you became started practice as a CA? Then I told, ಅಲ್ಲಿ ದಿವಸ ಸುಳ್ಳು ಹೇಳಬೇಕು, ಇಲ್ಲಿ ಅಪರೂಪಕ್ಕೆ ಹೇಳಿದರೆ ಸಾಕಲ್ಲ. ಆದರೆ ಒಂದು, from the day one I started my profession until today, I am very proud that I have done only legitimate and what we can say that legitimate practice without any dubious means. I am very proud that ethical practice. I advise all my students, all my colleagues and all my customers also to go ethical way of doing business. C.S.S. Naik very aptly played the CA anthem at the beginning. You must be knowing that it is from the Kathopanishad and the literal translation is he that is awake in one who sleeps. So the CA profession is such that when the rest of the world sleeps, you are being awake. So you are managing, the Prime Minister even said CA's signature is more important than his signature, which shows the value that is attached to a CA's signature. His name only it says SS Naik, there is no NM. So SS itself is acceptable. Whenever I need help, anybody advice, I first come to him. I never send me back for anything. He took care of me so well and is very positive person. I just pray God to keep him healthy and give him long life so that he can serve many entrepreneurs like me by guiding properly and taking forward for our profession. Thank you. ಅವರ ಪ್ರೆಸೆಂಟೇಷನ್ ಅನ್ನು ನೋಡಿ ಮಹಾಬಲೇಶ್ವರ್ ಭಟ್ ಆಗಲೇ ಹೇಳಿದ್ದು ಈ ಕಾರ್ಯಕ್ರಮಕ್ಕೆ ನಾವು ಸ್ಪಾನ್ಸರ್ ಆಗ್ತೇವೆ ಅಂತ. ಆ ದಿವಸದಿಂದ ಇವತ್ತಿಗೆ 325 ಎಪಿಸೋಡ್ ನಿರಂತರ. ಯಾಕೆಂದ್ರೆ ಆ ದಿವಸದಲ್ಲಿ ಅದು ಸ್ಟಾರ್ಟ್ ಆಗುವಾಗ ಯಾವ ಥರದ ಪ್ರೆಸೆಂಟೇಷನ್ ಕೊಡ್ತಾ ಇದ್ದಾರೆ, ಎಷ್ಟು ವರ್ಕ್ ಮಾಡ್ತಿದ್ದಾರೆ, ಪ್ರೆಸೆಂಟ್ ಇವತ್ತಿನ ತನಕ ಅವರು ಅದರಿಂದ ದಣಿಯಲಿಲ್ಲ. ಅದು ಕಾರ್ಯಕ್ರಮನ ಅಷ್ಟು ಚೆನ್ನಾಗಿ ಕೊಂಡೋಗ್ತಾ ಇದ್ದಾರೆ. SS ನಾಯಕರು ಒಂದಾಗ್ತಾ ಇರುವಾಗ ಅವರು ಒಂದೇ ಫೀಲ್ಡಲ್ಲಿ ಅಲ್ಲ, ಎಲ್ಲ ಫೀಲ್ಡಲ್ಲಿ ಕೈ ಆಡಿಸಿದ್ದಾರೆ ಎಲ್ಲರಿಗೆ. ಭಾರಿ ಸಾಧು ಸ್ವಭಾವದ ಮಾತಿರ್ನಲ ಆರ್ತಿ ಪಿರ್ತಿದ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಲ್ಯದ ಕೃಷ್ಣ ಪುದರ್ದ ಬಸವೆ ಹುಷಾರಿಜಂದೆ ಅಂಗಾರೆ ಪುಲ್ಯಕಾಂಡೆ ತೀರ್ದಂಡೆ 16 ವರ್ಷದುಂಬು ಭಕ್ತಿರ ಊರಿ ಒಂದೇನು ದೇವಸ್ಥಾನಗೂ ದಾನ ಕೊರ್ದಿತ್ತೇರು. ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಕೃಷ್ಣ ಪುದರ್ದ ಬಸವಗು ಹುಷಾರಿಜಂದೆ ಅದು ಪಶು ಆಸ್ಪತ್ರೆಗೆ ಪಾಡ್ದಿತ್ತಂಡು. ಆಂಡ ಮರ್ದು ಪತ್ತಂದೆ ಅಂಗಾರೆ ಕಾಂಡೆ ಬಸವನ ಪ್ರಾಣ ಪೋತುಂಡು. ದೇವಸ್ಥಾನದ ಜಾತ್ರೆ ಸೇರಿದು ಬಲಿ ಉಚ್ಚೈಲೆಡು ಪಾಲ್ದೆತನೊಂದು ಮಾತೆರೆಗ್ಲ ಅರ್ತಿ ಪಿರ್ತಿದ ಕೃಷ್ಣೆ ಗಟ್ಟಿಮುಟ್ಟದ ಬಸವೆ ಆದಿತ್ತಂಡು. ಕರಿನ ಎಣ್ಮದಿ ನೋಡ್ದು ತೆನಸು ತಿನಂದೆ ಅಂಬಿಪಾಡಂದೆ ಮೇಯ್ನೀರ್ಲ ಮೈಪಂದೆ ಊರುದ ಪ್ರಸನ್ನ ಪನ್ಪನ ಪಶು ಡಾಕ್ಟರೆಡ ಮರ್ದು ಮಲ್ಪಾದಿತ್ತಂಡು. ವಾರ ಕರಿಂಡಲ ಗುಣ ಆವಂದ ನಡೆದವರ ಕುಡ್ಡದ ಪಶು ಆಸ್ಪತ್ರೆಗೆ ಪಾಡ್ದಿತ್ತಂಡು. ಡಾಕ್ಟರ್ GK ಭಟ್ ಬೊಕ ಡಾಕ್ಟರ್ ಮೃದುಲ ಪರೀಕ್ಷೆ ಮಲ್ತದು ಕೃತಕ ಪೈಪ್ ಪಾಡ್ದು ಮೇಯ್ ನೀರು ದೆಪ್ಪಾದು ಆಪರೇಷನ್ ಮಲ್ತು ನಡೆದ ಬೊಕ್ಕ ತಿನಿಯರೆ ಶುರು ಮಲ್ತದು ಹುಷಾರಾವಂದಿತ್ತಂಡು. ಈ ನಡುಟು ಬಸವನ ಬಪ್ಪನಾಡುಗು ವಾಪಸ್ ಕನತದು ಮರ್ದು ಬೊಕ್ಕ ತೆನಸು ಕೊರೊಂದಿತ್ತಂಡು. ಆಂಡ ಅಂಗಾರೆ ಕಾಂಡೆ ಬಸವೆ ಕೃಷ್ಣೆ ಜೀವ ಬಿಡ್ತುಂಡು. ಸಾರಗಟ್ಲೆ ಜನ ಭಕ್ತರು ಬಸವನ ತೂದು ಶ್ರದ್ಧಾಂಜಲಿ ಸಂದಾದೇರು. ಐಡು ಬೊಕ್ಕ ದೇವಸ್ಥಾನದ ಎದುರು ಭಾಗುಡು ಆಕೇರಿದ ವಿಧಿವಿಧಾನೊಡನೆ ಕರೆತದು ಮಾತಾ ಮರ್ಯಾದಿದ ಒಟ್ಟುಗು ದೇವೇರ್ನ ಬಸವನ ಕೌಂತೇರು. 18 ವರ್ಷ ಪ್ರಾಯದ ಈ ಬಸವನ 16 ವರ್ಷದ ದುಂಬು ಭಕ್ತಿರು ಊರಿ ದೇವಸ್ಥಾನಗೂ ಕುರ್ದಿತ್ತೇರು. SKSSF ಅಬುದಾಬಿ ಕರ್ನಾಟಕ ಬೊಕ್ಕ ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕದ ಒಟ್ಟು ಸೇರಿಗಡೆ 4ನೇ ಸರ್ತಿಗೆ ಸಾರ್ವಜನಿಕ ನೇತ್ರದಾನ ಶಿಬಿರ ಅಬುದಾಬಿ ಖಾಲಿದಿ ಎಡುಪುನ ಸ್ನೇಹ ಬ್ಲಡ್ ಬ್ಯಾಂಕ್ ನಡತ್ತಂಡು.
SKSSF ಅಬುದಾಬಿ ಕರ್ನಾಟಕ ಬೊಕ್ಕ ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕದ ಒಟ್ಟು ಸಿರಿಗೇಡು 4ನೇ ಸರ್ತಿಗೆ ಸಾರ್ವಜನಿಕ ನೆತ್ತಿರದಾನ ಶಿಬಿರ ಅಬುದಾಬಿ ಖಾಲಿದ ಯಡುಪ್ನ ಸ್ನೇಹ ಬ್ಲಡ್ ಬ್ಯಾಂಕ್ ರಾಟಣೆ ಮಲ್ತಿತ್ತೇರು. ಸಾಮಾಜಿಕ ಬೊಕ್ಕ ಧಾರ್ಮಿಕ ಕಾರ್ಯಕರ್ತೆ ಮಜೀದ್ ಬೊಳ್ವಾರ್ ನೆತ್ತೇರು ಕೊರ್ದು ನೆತ್ತಿರದಾನ ಶಿಬಿರಗೂ ಚಾಲನೆ ಕೊರಿಯರು. ಒಟ್ಟು 80 ಜನ ನೆತ್ತೇರು ಕೊರಿಯರು. ಐಟು 3 ಸಿಂಗಲ್ ಡೋನರ್ ಪ್ಲೇಟ್ಲೆಟ್ಸ್ ದಾನ ಮಲ್ತೇರು. ಸ್ನೇಹ ಬ್ಲಡ್ ಬ್ಯಾಂಕ್ದ ವೈದ್ಯಾಧಿಕಾರಿಗಳು ಬೊಕ್ಕ ಕೆಲಸದಕ್ಕಲು ಇಡೀ ಸಹಕಾರ ಕೊಡ್ದಿತ್ತೇರು. ಶಿಬಿರದ ಮುಖ್ಯ ಸಂಯೋಜಕರು ಮುನೀರ್ ಬೆಳ್ಳಾರೆ ಬಯ್ಯದ ಸಭಾಲಿಸಿಡು ಗುರ್ಕಾರ್ಮೆ ವಹಿಸಿದಿತ್ತಿದ್ದು ಶಿಬಿರದ ಬಗೆಟ್ ವಿವರ ಕೊರಿಯರು. ಉಸ್ತಾದ್ ಶಹೀರ್ ಹುದವಿ ಕಾರ್ಯಕ್ರಮ ಉದಿಪನ ಮಲ್ತದು ಎಡ್ಡೆಪ್ಪು ಬಯಕೇರು. SKSSF ಅಬುದಾಬಿ ಕರ್ನಾಟಕದ ಗುರ್ಕಾರಿರು ಹನೀಫ್ ಹರಿಯ ಮೂಲೆಪಾತಿರ್ದು ಸಂಘಟನೆ ಬುಡಂದೆ ಸಮಾಜದ ಏಳಿಗೆಗೆ ಸೇರೋ ನೋಡುವುದು ಪಂಡೇರು. ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಸದಸ್ಯರು ಅನ್ಸರ್ ಕಾಟಿಪಳ್ಳ, ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕದ ವ್ಯವಸ್ಥಾಪಕ ಸಿರಾಜುದ್ದೀನ್ ಪರ್ಲಡ್ಕ, ಕಾರ್ಯತೂವನ್ನ ಶಾಫಿ ಮಾಣಿ, ಇಕ್ಬಾಲ್ ಕನಕಮಜಲ್ ಈ ಪೊರ್ತುಡಿತ್ತೇರು. ಆಯನ್ ರಿಯಲ್ ಎಸ್ಟೇಟ್ದ ಆಡಳಿತ ನಿರ್ದೇಶಕರು ಅನ್ಸರ್ ಬೆಳ್ಳಾರೆ, KMCCದ ಅಜೀಜ್ ಪೆರ್ಮುದೆ, ಕಾಸರಗೋಡು SSFದ ನೌಫಲ್ ಪಟ್ಟಾಂಬಿ, KH ಅಲಿ ಮಾಸ್ತಿಕುಂಡು, ಕಮಾಲ್ ಮಲ್ಲಂ ಆಶ್ರಫ್ ಮೀನಾ ಪೀಸ್, ಫೈಜಲ್ ಸೀತಾಂಗೋಲಿ, ಬಾದುಷಾ ಕಾഞ്ഞಗಾಡ್, ಹನೀಫಾ ಏರಿಯಾಲ್, PK ಅಶ್ರಫ್ ಪಾಲ್ದೆ ತೊಂಡೇರು. ಕುಡ್ಲದ ಕಲ್ಕೂರ ಪ್ರತಿಷ್ಠಾನದ ನಿಲೆಡು ಕದ್ರಕಂಬ್ಲ ಮಲ್ಲಿಕ ಬಡಾವಣೆದ ಮಂಜು ಪ್ರಸಾದ ಇಲ್ಲಡು ಅಂಗಾರೆ ಪೇಜಾವರ ಮಠದ ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿಯರಿಗೆ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯರಿದೆ ಗುರುವಂದನೆ ದೈವಕ ಬಿತ್ತಲಿಡಿದು ಸೊಲಬರ ಕಾರ್ಯಕ್ರಮ ನಡೆತಂದೆ. ಪೇಜಾವರ ಮಠದ ಕರೆದುಪೋಯಿನ ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿಯರಿಗೆ ಕಲ್ಕೂರ ಪ್ರತಿಷ್ಠಾನದ ನಿಲೆಟ್ಟು ಪೇಜಾವರ ಮಠದ ಇತ್ತಿದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯರಿದು ಗುರುವಂದನೆ ದೈಬಿತ್ತಲಿನ ಸೊಲಬರ ಕಾರ್ಯಕ್ರಮ ಅಂಗಾರೆ ಕುಡ್ಲ ಕದ್ರಕಂಬ್ಳ ಮಲ್ಲಿಕ ಬಡಾವಣೆದ ಮಂಜು ಪ್ರಸಾದ ಇಲ್ಲಡು ಅಟ್ಟಣೆ ಮಲ್ತಿತ್ತೇರು. ಭಜನಾ ಸಂಕೀರ್ತನೆ ಈ ಪೊರ್ತು ದುಡಿದಿತ್ತೇರು. ಕಲ್ಕೂರ ಪ್ರತಿಷ್ಠಾನದ ಗುರ್ಕಾರ್ಯರು ಪ್ರದೀಪ್ ಕುಮಾರ್ ಕಲ್ಕೂರ ಗುರ್ಕಾರ್ಮೆ ವಹಿಸಿದು ಮಾತೆರೆ ನೆದುಕೊಂಡಿರು. ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಶ್ರೀ ವಿಶ್ವೇಶ ತೀರ್ಥ ಸ್ವಾಮೀಜಿರಿಗೆ ಗುರುವಂದನೆ ನಡಪಾದು ಪೊನ್ನೆ ಪೆಲ ರೆಂಜು ಶ್ರೀಗಂಧ ಕುಕ್ಕು ಪೆಜಕಾಯಿ ತೆಕ್ಕಿ ಧೂಪ ತೊಲಸಿ ದೈಬೊಕ್ಕ ದೈಕ್ಲಿನ ಬಿತ್ತಲಿಡಿದು ಸೊಲಬರ ನಡಪಾದು ದೈಕ್ಲಿನ ಭಕ್ತರಿಗೆ ಪಟ್ಟದು ಆಶೀರ್ವಚನ ಕೊರಿಯರು. ಕುಡ್ಲ ಆಕಾಶವಾಣಿಡು ಕರ್ತವ್ಯ ಮಲ್ತದು ಇಂಚಿಪ ಸೇವೆ ಅಕೇರಿ ಆಯ್ನ ಸೂರ್ಯನಾರಾಯಣ ಭಟ್ ಬೊಕ್ಕ ಕನ್ನಡ ಮಾಧ್ಯಮ 10ನೇ ಕ್ಲಾಸ್ ಪರೀಕ್ಷೆಡು 523 ಮಾರ್ಕ್ಸ್ ದಿತ್ತಿನ ಪುತ್ತೂರು ವಿವೇಕಾನಂದ ಶಾಲೆದ ಪ್ರಜ್ಞಾ ನಿಡ್ವಣ್ಣಾಯ ಮೊಕ್ಲೆಗೆ ಸ್ವಾಮೀಜಿಯರು ಸಮ್ಮನದ ಮರ್ಯಾದೆ ಮಲ್ತೇರು. ಡಾಕ್ಟರ್ ಹರಿಕೃಷ್ಣ ಪುನರೂರು, ಡಾಕ್ಟರ್ ವಾಮನಶೇನಿ, ಪ್ರಭಾಕರ್ ರಾವ್ ಪೇಜಾವರ, GK ಭಟ್, ಸೇರಾಜೆ, ಶ್ರೀಧರ ಹೊಳ್ಳ, ಕದ್ರ ನವನಿತ ಶೆಟ್ಟಿ, ಪೂರ್ಣಿಮರಾವ್ ಪೇಜಾವರ, ಸುಧಾಕರ್ ರಾವ್ ಪೇಜಾವರ, ಪೊಳಲಿ ನಿತ್ಯಾನಂದ ಕಾರಂತ, ಜನಾರ್ದನ ಹಂದೆ, ಗಜಾನನ ಪೈ, ಆರೂರು ಕಿಶೋರ್ ರಾವ್, ರಾಮಚಂದ್ರ ಭಟ್, ಡಾಕ್ಟರ್ IG ಭಟ್, ಚಂದ್ರಶೇಖರ್ ಮಯ್ಯ, ಸಂದೀಪ್ ಭಾವನಾ ಜಲನ್, ಮಂಜುಳಾ ಪ್ರಭಾಕರ ಲೇಸಿಡು ಪಾಲ್ದೆ ತೊಂಡಿರು. ಏನು ತುರ್ತು ಪರಿಸ್ಥಿತಿ ಅಂತ ಹೇಳುವಂಥ ಚಿಂತನೆ ಬಂದಾಗ, ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬಂದಾಗ ಯಾವುದಕ್ಕೂ ಹಿಂಜರಿಯದೆ ಪ್ರಧಾನಮಂತ್ರಿಗೆ ಲಿಖಿತವಾದ ಪತ್ರ ಬರೆದು ನಾನು ಓರ್ವ ಭಿಕ್ಷುಕ ಪ್ರಜಾಪ್ರಭುತ್ವದ ಭಿಕ್ಷೆ ಕೊಡಿ ಅಂತ ಕೇಳಿದಾಗ ಬಹುಶಃ ಭಾರತದ ಪ್ರಧಾನಮಂತ್ರಿಗಳಾದಂಥ ಇಂದಿರಾ ಗಾಂಧಿಯವರು ಅವರಿಗೆ ಮಾನ್ಯವನ್ನು ಮಾಡಿದ್ದಾರೆ. ಇಂತಹದೆಲ್ಲ ಒಂದು ವಿಶಿಷ್ಟ ಪರಂಪರೆ ಶಕ್ತಿಯನ್ನು ಕೊಟ್ಟಂಥ ಮಹಾನ್ ಪುರುಷರ ಗುರುವಂದನಾ ಕಾರ್ಯಕ್ರಮ ನನ್ನ ಬದುಕಲೂ ನಾನು ಅನುಗ್ರಹಿತನಾದವ. ಸ್ಪೃಷ್ಟ ವಪುಃ ಪಾವನಿ, ಸ್ಪರ್ಶ ಮಾಡಿದರೆ ಸಾಕು ನಮ್ಮ ದೇಹ ಪವಿತ್ರವಾಗತ್ತೆ. ಸ್ಪೃಷ್ಟ ವಪುಃ ಪಾವನಿ, ರೋಗಾಣಂ ಅಭಿವಂದಿತ ನಿರಸನಿ. ನಮಸ್ಕರಿಸದೇವು ಅಂತಂದರೆ ನಮ್ಮ ರೋಗ ಎಲ್ಲವೂ ಕೂಡ ಪರಿಹಾರ ಆಗತ್ತೆ. ಸಿಕ್ತ ಅಂತಕತ್ರಾಸಿನಿ, ಗಿಡದ ಬುಡಕ್ಕೆ ನೀರನ್ನು ಎರೆಯಬೇಕಂತೆ, ಯಮನ ಭಯವನ್ನು ದೂರ ಮಾಡ್ತಾಳೆ. ಅಂತಕತ್ರಾಸಿನಿ ಪ್ರತ್ಯಾಸತ್ಯ ವಿಧಾಯಿನಿ ಭಗವತಃ ಕೃಷ್ಣಸ್ಯ ಸಂರೋಪಿತ. ಗಿಡವನ್ನು ನೆಟ್ಟೆವು ಅಂತಂದರೆ ಭಗವಂತನ ಸಂಪರ್ಕವನ್ನು ನಮಗೆ ಒದಗಿಸಿಕೊಡ್ತಾಳಂತೆ. ಬಬ್ಬು ಕಟ್ಟಿಡ ಕಟ್ಟೊಂದುಪುನ 11 ಮಾಳಿಗೆದ ಖಜನಾ ಗ್ರ್ಯಾಂಡ್ ಕಟ್ಟುವನಡು ಇತ್ತಿದ ಮಟ್ಟದ ಮಾತ ಸೌಕರ್ಯ ಉಂಡು ಖಜನಾ ಪ್ರಾಪರ್ಟಿ ಸ್ಥಾಪಕರು ಇರ್ಷಾದ್ ಪಂತೇರು. ಹೊಸ ಕಟ್ಟಣದ ಬ್ರೋಷರ್ ಬಿಡುಗಡೆ ಬುಕಿಂಗ್ ಆಫೀಸ್ ಉದಿಪನ ಲೇಸಿದು 6 ಮಾಹಿತಿ ಕೊರಿಯರು. ಬಿಲ್ಡರ್ ವಲಯಡು ಪುದರ್ಪುಯಿ ಖಜನಾ ಪ್ರಾಪರ್ಟೀಸ್ದ ಹೊಸ ಯೋಜನೆ ಖಜನಾ ಗ್ರ್ಯಾಂಡ್ಯೂರ್ದ ಬ್ರೋಷರ್ ಬಿಡುಗಡೆ ಬುಕ್ಕ
ಬುಕ್ಕಿಂಗ್ ಆಫೀಸ್ ಉದಿಪನಲಿಸು ತೊಕ್ಕೊಟ್ಟು ಬಬ್ಬು ಕಟ್ಟೆಡ್ ನಡತಂಡು ಮುಸ್ತಫಾ ಫೈಜಿ ಪನೀರ್ ದುವಾ ಆಶೀರ್ವಚನ ಕೊರಿಯರು ಬಾಬಾ ಬಿಲ್ಡರ್ಸ್ ಯಜಮಾನಿರು ಅಬ್ದುಲ್ ಖಾದರ್ ಬ್ರೋಷರ್ ಬಿಡುಗಡೆ ಮಾಡ್ತಾರೆ. ಖಜಾನಾ ಪ್ರಾಪರ್ಟೀಸ್ ಸ್ಥಾಪಕರು ಬೊಕ್ಕ ಸಿಇಒ ಇರ್ಷಾದ್ ಮಾಹಿತಿ ಕುರಿತು ಬಬ್ಬು ಕಟ್ಟಿಡು ಕಟ್ಟೊಂದುಪ್ಪುನ 11 ಮಾಳಿಗೆದ ಖಜಾನಾ ಗ್ರ್ಯಾಂಡ್ಯೂ ಕಟ್ಟೊಂಡು ರಡ್ಡು ಮಾಳಿಗೆ ಪಾರ್ಕಿಂಗ್ ರಡ್ಡು ಮಾಳಿಗೆ ಕಮರ್ಷಿಯಲ್ ಬೊಕ್ಕ ಇತ್ಯದ ಮಟ್ಟದ ಮಾತ ಸೌಕರ್ಯ ಉಂಡು ಪಂಡೇರು. ಉಳ್ಳಾಲ ನಗರಸಭೆ ಸದಸ್ಯರು ಮುಸ್ತಾಕ್ ಬೊಲ್ಮಾ, ಗ್ರಾಮ ಪಂಚಾಯತ್ ಸದಸ್ಯರು ಸಿಎಂ ಅಬ್ದುಲ್ ಸತ್ತ, ಖಜಾನಾ ಗ್ರೂಪ್ ಸ್ಥಾಪಕರು ಇಬ್ರಾಹಿಂ ಕೆಎ, ಬಾವಾ ಬಿಲ್ಡರ್ಸ್ ದ ಇಸ್ಮಾಯಿಲ್, ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ ದ ಗುರ್ಕಾರ್ಯರು ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ, ಆಸ್ಕೋ ಪ್ರಾಪರ್ಟೀಸ್ ಯಜಮಾನಿರ್ ಶಾಜಿಲ್, ಜಿಕೆ ಗ್ರೂಪ್ ದ ಯಾಹಿಯಾ ಬೊಕ್ಕ ಮುನೀರ್, ಇಮಾನ್ ರೆಸ್ಪೋರ್ಟ್ ಬೊಕ್ಕ ಗ್ರೂಪ್ ದ ಯಜಮಾನಿರ್ ಅನಿಲ್ ತಿಶೂರ್, ಆಲ್ ಐನ್ ಕಮ್ಯುನಿಕೇಷನ್ ದ ನಜರ್ ದೇರ್ಲಕಟ್ಟೆ, ಅಬ್ದುಲ್ ಮುತ್ತಲಿಬ್ ಮೈಸೂರು, ಎಫ್ಎ ಅಸೋಸಿಯೇಟ್ ದ ಫೈಜಲ್ ಬೊಕ್ಕ ಮೂಸ, ದೇರ್ಲಕಟ್ಟೆ ದ ಎಸಿಸಿ ಸೂಪರ್ ಡಿಸ್ಟ್ರಿಬ್ಯೂಟ್ ದ ಅಬ್ದುಲ್ ಜಲೀಲ್ ಬಿನ್ನೆರಾದ ಪಾಲ್ಗೊಂಡಿರು. ಖಜಾನಾ ಪ್ರಾಪರ್ಟೀಸ್ ಅವರ ಹೊಸ ಪ್ರಾಜೆಕ್ಟ್ ಖಜಾನಾ ಗ್ರ್ಯಾಂಡ್ ಜ್ಯುವೆಲ್ ಇವತ್ತು ಶುಭಾರಂಭಗೊಂಡಿದೆ. ಇದು ಅಲ್ಟ್ರಾ ಲಕ್ಸುರಿಯಸ್ ಫೆಸಿಲಿಟೀಸನ್ನು ಇರುವಂತಹ ಒಂದು ಮಳಿಗೆಯಾಗಿದೆ. ಸುಮಾರು 11 ಫ್ಲೋರ್ಗಳನ್ನು ಇದು ಹೊಂದಿದೆ. ಇದರಲ್ಲಿ ಬಹುಮುಖ್ಯವಾಗಿ ಎಲ್ಲ ಥರದ ಫೆಸಿಲಿಟೀಸ್ ಅಂದರೆ ಜಿಮ್, ಇಂಡೋರ್ ಗೇಮ್ಸ್, ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಹಾಗೂ ಟಾಪ್ ಫ್ಲೋರ್ನಲ್ಲಿ ಸ್ಪೆಷಲ್ ಆಗಿ ಸ್ವಿಮ್ಮಿಂಗ್ ಪೂಲ್ಗಳನ್ನು ಕೂಡ ಇದು ಹೊಂದಿದೆ. ಮಾತಾ ಕಿರಣ ಕೇಸಲಿನ ಸರ್ಕಾರ ಗಂಭೀರವಾದ್ದೆತೊಂದು ಉಡುಪಿ ಜಿಲ್ಲೆಗೆ ಬತ್ತಿನ ಕೆಪಿಸಿಸಿ ಸೌಹಾರ್ದ ಕೂಟದ ದುಂಬಾಳತೆ ವಹಿಸಿದನ ರಾಜ್ಯಸಭಾ ಸದಸ್ಯರು ಡಾಕ್ಟರ್ ನಾಸಿರ್ ಹುಸೇನ್ ಪಂತೇರ್. ಕರಾವಳಿ ಜಿಲ್ಲೆಯಲ್ಲಿನ ಸೌಹಾರ್ದ ವಾತಾವರಣ ಸೃಷ್ಟಿಗೆ ಕೆಪಿಸಿಸಿ ಉಡುಪಿ ಜಿಲ್ಲೆಗೆ ಕೂಟ ಕಡಪಡಿದ್ರು. ಉಡುಪಿ ಕೃಷ್ಣಮಠ ಜಾಮಿಯಾ ಪಳ್ಳಿ ಮದರ್ ಆಫ್ ಸಾರೋಸ್ ಚರ್ಚ್ಗೆ ರಾಜ್ಯಸಭಾ ಸದಸ್ಯರು ಡಾಕ್ಟರ್ ನಾಸಿರ್ ಹುಸೇನ್ ದುಂಬಾಳಿಸಿದ ಸೌಹಾರ್ದ ಕೂಟ ಪೋದು ಬೇತೆ ಬೇತೆ ಸಂಘ ಸಂಸ್ಥೆಗಳ ಸಭೆ ನಡಪಾದಳು. ಉಡುಪಿ ಜಿಲ್ಲೆದ 2 ದಿನದ ತಿರ್ಗಾಟ ಆದ ಅಕೇರಿಗೆ ಸರ್ಕಾರವು ವರದಿ ಕೊರಪಣೊಂದು ಕೂಟದ ನಾಯಕರು ತಿರಿಪಾದಿರು. ವಿಆರ್ ಸುದರ್ಶನ್ ಮಾಧ್ಯಮದ ಒಟ್ಟಿಗೆ ಪಾತಿರ್ದು ಕೋಮು ಸೂಕ್ಷ್ಮ ಜಿಲ್ಲೆ ಬರೌಡು ದುಂಬುಂಡು ಪಗೆ ಉಪ್ಪುನ ಭಾಷಣಲೆಗೆ ಏರ್ಲ ಬೆರಿಸಾಯ ಪ್ರಚಾರ ಕೊರ್ಜಿಂಡ ಕರಾವಳಿ ಅಭಿವೃದ್ಧಿಗೆ ಸಹಾಯ ಹಾಕೊಂಡು 2% ಜನ ವಾತಾವರಣ ಹಾಳು ಮಲ್ತೊಂದುಲ್ಲಿರಂದು ಪಂಡೇರು. ಡಾಕ್ಟರ್ ನಾಸಿರ್ ಹುಸೇನ್ ಪಾತಿರ್ದು ಪೊಯ್ಯೆ ಡ್ರಗ್ ಮಾಫಿಯಾ ಮಿತ್ತು ಕಣ್ಣು ದೀಪುಂಡು ಮಾತಕ್ಕಿರನ ಕೇಸರಿನ ಗಂಭೀರವಾದ ಲೆಕ್ಕುಂಗಿತೊಂಡು ಇತ್ತಿದ ವರ್ತಮಾನಲಿನ ವರದಿನ ಬೇಗ ಸರ್ಕಾರವು ಕೊರ್ಪುಣೊಂದು ಪಂಡೇರು. ಉಡುಪಿ ಮತ್ತು ಮಂಗಳೂರಿನ ಕಾಂಟ್ರಿಬ್ಯೂಷನ್ ಇದೆಯಲ್ಲ ಅದು ನಾವು ಯಾರು ಕೂಡ ಮರೆಯೋದಂತಿಲ್ಲ. ಇಡೀ ದೇಶಕ್ಕೆ ಬ್ಯಾಂಕ್ಗಳ ಮುಖಾಂತರ ಕೊಟ್ಟಿರುವಂಥ ಕೊಡುಗೆ ಇರುತ್ತೆ, ಬಹಳ ದೊಡ್ಡ ಕೊಡುಗೆ ಇದೆ. ಹಾಗೆಯೇ ಇವತ್ತು ಎಜುಕೇಷನಲ್ ಹಬ್ ಇದೆ, ಹಾಗೆಯೇ ರಿಲಿಜಿಯಸ್ ಹಬ್ ಇದೆ, ಟೂರಿಸಮ್ ಇದೆ. ಸೊ ನೇಚರ್ ಇಸ್ ಗಾಡ್ ಅನ್ನುವಂಥ ರೀತಿಯಲ್ಲಿ ಕರಾವಳಿ ಪ್ರದೇಶ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಮತ್ತು ಇಲ್ಲಿ ಪೋರ್ಟ್ ಇದೆ, ಏರ್ಪೋರ್ಟ್ ಇದೆ, ರೈಲ್ವೇಸ್ ಇದೆ, ನ್ಯಾಷನಲ್ ಹೈವೇಸ್ ಇದೆ, ಇಷ್ಟೆಲ್ಲ ಕೂಡ ಇದೆ. ಆದರೆ ಯಾವ ಪ್ರಮಾಣದಲ್ಲಿ ಇನ್ನೂ ಕೂಡ ಹೆಚ್ಚಿನ ಅಭಿವೃದ್ಧಿ ಆಗಬೇಕಾಗಿತ್ತು. ಹಾಗಂತೇಳಿ ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ ಅಂತಲ್ಲ, ಸರ್ಕಾರ ಏನು ಮಾಡ್ಬೋದು ಅದೆಲ್ಲ ಪ್ರಯತ್ನಗಳನ್ನು ಮಾಡ್ಕೊಳ್ತಾರೆ. ಇಡೀ ಈ ಭಾಗದ ಜನರಿಗೆ ಆ ಥರ ಅನಿಸ್ತಾ ಇದೆ, ಇಡೀ ನಮ್ಮ ಪ್ರದೇಶ, ಇಡೀ ನಮ್ಮ ರಾಜ್ಯದ ಜನರಿಗೆ ಆ ಥರ ಅನಿಸ್ತಾ ಇದೆ. ಯಾಕೆ ಈ ಥರ ಆಗಿದೆ ಅಂದ್ಬಿಟ್ಟು ಒನ್ ಆಫ್ ದಿ ಹೈಯೆಸ್ಟ್ ಟ್ಯಾಕ್ಸ್ ಪೇಯಿಂಗ್ ಡಿಸ್ಟ್ರಿಕ್ಟ್ಸ್ ಆಗಿತ್ತು ಇದು. ಇವಾಗ ನಾವು ಇಡೀ ದೇಶದಲ್ಲಿ ಏನಾದ್ರು ಒಂದು ದೊಡ್ಡ ಗಲಾಟೆ ಆದರೆ ಅವಾಗ ಇಂಟರ್ನ್ಯಾಷನಲಿ ಅದು ಪಬ್ಲಿಷ್ ಆದರೆ, ಇಂಟರ್ನ್ಯಾಷನಲ್ ನ್ಯೂಸ್ ಆದರೆ ನಮಗೆ ಅವಾಗ ಏನನ್ಸುತ್ತೆ, ಫಸ್ಟ್ ಓಡ್ತಾ ಬೀಳೋದು ಇನ್ವೆಸ್ಟ್ಮೆಂಟ್ ಬರಲ್ಲ, ಹೊರಗಡೆಯಿಂದ ಕಾರ್ಪೊರೇಟ್ ಸೆಕ್ಟರ್ ಅವ್ರು ಬರಲ್ಲ, ಹೊರಗಿನ ಜನರು ಇಲ್ಲಿ ಬಂದು ಟೂರಿಸಮಿಗೆ ಬರಲ್ಲ. ಈ ಮಲ್ಟಿ ಆಕ್ಟಿವಿಟಿಗೆ ಏನು ಹೊಡ್ತಾ ಬೀಳುತ್ತೆ, ಅದೇ ಥರ ಈ ಭಾಗದಲ್ಲಿ ಏನು ವಾತಾವರಣ ಸೃಷ್ಟಿ ಆಗಿದೆ, ಆಮೇಲೆ ಈ ಡೆವಲಪ್ಮೆಂಟ್ಸ್ ಎಲ್ಲ ಏನಾಗ್ತಾ ಇದೆ ಅದನ್ನು ತಗೊಂಡು ಇಲ್ಲಿನ ಎಕನಾಮಿಕ್ ಆಕ್ಟಿವಿಟಿ ಕೂಡ ಹೊಡ್ತಾ ಬೀಳ್ತಾ ಇದೆ. ಬಂಟ್ವಾಳ ತಾಲೂಕು ವಿಟ್ಲಕೈತಲ್ದ ದೇಲಂತಬೊಟ್ಟು ಸೈಂಟ್ ಪೌಲ್ ಚರ್ಚ್ಡ್ ಎಂಗ್ರೇಜ್ದ ಪಾಲಕರೈನ ಸಂತ ಪೌಲೇರ್ನ ಪರ್ಬ ಭಾರಿ ಸಂಭ್ರಮಡು ನಡತಂಡು. ಬಂಟ್ವಾಳ ತಾಲೂಕು ವಿಟ್ಲಕೈತಲ್ದ ದೇಲಂತಬೊಟ್ಟು ಸೈಂಟ್ ಪೌಲ್ ಚರ್ಚ್ಡ್ ಇಂಗ್ರೇಜ್ಡ್ ಪಾಲಕರೈನ ಸಂತ ಪೌಲೇರ್ನ ಪರ್ಬ ಭಾರಿ ಸಂಭ್ರಮಡು ನಡತಂಡು. ಇಂಗ್ರೇಜ್ದ ಧರ್ಮಗುರು ರಿಚರ್ಡ್ ಡಿಸೋಜಾ ಪ್ರಧಾನ ಗುರುಕುಲಾದ ಸೊಲ್ಮೆದ ಬಲಿಪೂಜೆನ ಅರ್ಪಣೆ ಮಲ್ತೇರು. ಆರು ಪ್ರವಚನ ಕುರಿದು ಸಂತ ಪೌಲೇರ್ನ ಬದುಕು ರೀತಿ ನೀತಿಗಳನ್ನು ತೆರಿಪಾದು ಅವೇ ರೀತಿ ನಮ್ಮ ಬದುಕನ್ನ ಸಾಗವೊಂದು ಏಸು ಕ್ರಿಸ್ತರಿಗೆ ಸಾಕ್ಷಿಲಾವಡೊಂದು ಭಕ್ತರೆಡ ಕೇಂಡುಂಡಿರು. ಇಂಗ್ರೇಜ್ದ ತಾಪಕ ಧರ್ಮಗುರು ಡಾಕ್ಟರ್ ಪೀಟರ್ ಸೆರಾವೋ ಬಲಿಪೂಜೆಡು ಪಾಲ್ದೆ ತಂದು ಕ್ಯಾಂಡ್ಲ್ ಕೊರ್ದು ದಾನಿಲೆಗೆ ಬೊಕ್ಕ ಪೋಷಕರಿಗೆ ಮರ್ಯಾದೆ ಮಲ್ತೇರು. ಬಲಿಪೂಜೆಡ್ದು ಬೊಕ್ಕ ಇಂಗ್ರೇಜ್ದ ಸದಸ್ಯರಿಗೆ ಬೇತೆ ಬೇತೆ ಗೊಬ್ಬಳಿನ ನಡಪಾದ ಇನಾಮಲಿನ ಪಟ್ಟಿರು. ಬ್ಯಾಂಡ್ ವಾದ್ಯ ಸಂಗೀತಡು ಪರ್ಬದ ಗೌಜಿ ಮೂಡ್ದು ಬತ್ತಲು. ಇಂಗ್ರೇಜ್ದ ಪಾಲನಾ ಸಮಿತಿ ಒತ್ತು ಗುರ್ಕಾರ್ದಿ ಸೆಲಿನ್ ಡಿಸೋಜಾ, ಕಾರ್ಯಂತಿರ ರಾಬರ್ಟ್ ಡಿಸೋಜಾ, ಸರ್ವ ಆಯೋಗಲಿನ ಸಂಚಾಲಕರು ಆಲ್ಬರ್ಟ್ ಫೆಲಿಕ್ಸ್ ಡಿಸೋಜಾ ಪಾಲ್ದೆ ತುಂಡಿರು.
ದೇಲಂತ ಬಿಟ್ಟು ಇಂಗ್ರೇಜಿ ಕುಡ್ಲ ಕ್ರೈಸ್ತ ಧರ್ಮ ಪ್ರಾಂತ್ಯ ಸುತ್ತದ ಅಧಿಕೃತ ಇಂಗ್ರೇಜಿ ಅದು 7 ವರ್ಷ ಕರಿಂಡಾತಿ 2018 ಬಿಷಪ್ ಡಾಕ್ಟರ್ ಅಲೋಷಿಯಸ್ ಪೌಲ್ ಡಿಸೋಜ್ ಮುಂದೇನು ಹೊಸ ಇಂಗ್ರೇಜಿಂದ ನಿಘಂಟು ಮಲ್ತದು ಘೋಷಣೆ ಮಲ್ತಿತ್ತೇರು. सगळ्यांकी कॅश प्राइस म्हणले आपण कोण प्राइस म्हणले म्हाका दिला. ಸಿರಿ ಅಬ್ಬಗದಾರಗ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಕವತ್ತಾರ್ ಆದಿ ಆಲಡೆ ಪರಿವಾರ ದೇವಾಲಯನ ಬೆಮ್ಮೇರು ಮೈಸಂದಾಯ ಲೆಕ್ಕಸಿರಿ ಭೂತರಾಜೆ ಜುಮಾದಿ ಜಾರಂದಾಯ ಬೊಕ್ಕ ಪಂಜುರ್ಲಿ ದೇವಲಿನ ಪಿರ ಪ್ರತಿಷ್ಠಿತ ಮಲ್ಲ ಉಚ್ಚಯ ಜುಲೈ 3 ಗುರುವಾರ ನಡಪುಂಡು. ಮುಲ್ಕಿ ತಾಲೂಕು ಕವತ್ತಾರ್ ಗ್ರಾಮದ ಸಿರಿ ಅಬ್ಬಗದಾರಗ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಕವತ್ತಾರ್ ಆದಿ ಆಲಡೆ ಪರಿವಾರ ದೇವಾಲಯನ ಬೆಮ್ಮೇರು ಮೈಸಂದಾಯ ಲೆಕ್ಕಸಿರಿ ಭೂತರಾಜೆ ಜುಮಾದಿ ಜಾರಂದಾಯ ಬೊಕ್ಕ ಪಂಜುರ್ಲಿ ದೇವಲಿನ ಪಿರ ಪ್ರತಿಷ್ಠಿತ ಮಲ್ಲ ಉಚ್ಚಯ ಜುಲೈ 3 ಗುರುವಾರ ನಡಪಾಯರ ಅಠಣೆ ಆತಂಡು. ಬುಧವಾರ ಬೈಯಗ್ ಧಾರ್ಮಿಕ ಬೇತೆ ವಿಧಿವಿಧಾನಗಳು ನಡೆದಿದ್ದು ಗುರುವಾರ ಕಾಂಡೆ ಪರಿವಾರ ದೇವಲಿನ ಪಿರ ಪ್ರತಿಷ್ಠೆ ಬೊಕ್ಕ ಬ್ರಹ್ಮಕಲಶ ನಡಪೆರ ಉಂಡು. ಬ್ರಹ್ಮಕಲಶದ ದಿನ ಬಯ್ಯ 5 ಗಂಟೆಗೆ ಮೈಸಂದಾಯ ಬೊಕ್ಕ ಭೂತರಾಜರಿಗೆ ಕಲಶಾಭಿಷೇಕ, ಜುಲೈ 4 ಶುಕ್ರವಾರ ಲೆಕ್ಕೆಸಿರಿ ಬೊಕ್ಕ ಪಂಜುರ್ಲಿ ದೈವಲಿಗೆ ಕಲಶಾಭಿಷೇಕ, ಆನಿ ಬಯ್ಯಗ್ ಜುಮಾದಿ ಬೊಕ್ಕ ಜಾರಂದಾಯ ದೈವಲಿಗೆ ಕಲಶಾಭಿಷೇಕ ನಡಪೆರ ಉಂಡೊಂದು ಕ್ಷೇತ್ರದ ಆಡಳಿತ ಸಮಿತಿ ತಿಳಿಪಾದಂಡು. ಇಡಗಿನಿತ್ತ ನಮ್ಮ ಕುಡ್ಲಾದಳು ವಾರ್ತೆಲು ಮುಗಿಂಡು ಸೊಲ್ಮೇಲು.